ಹಾಯ್ ವೆಲ್ಕಮ್ ಬ್ಯಾಕ್ ಟು ವಿಜಯ್ ಕವಿತಾಸ್ ವಾಲ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದಾನೆ. ಇವತ್ತು ನಮ್ಮ ಆ್ಯನಿವರ್ಸರಿ. ಇವತ್ತು ಮಧ್ಯಾಹ್ನ ವ್ಲಾಗ್ ಇಲ್ಲ ಆಯಿತಾ, ಸೊ ಸಂಜೆ ವ್ಲಾಗ್ ಬಿಡುವ ಅಂತ ಹೇಳಿ. ಸೊ ಇವಳು ಕೈಯಿಂದ ಇಳಿತಾ ಇಲ್ಲ ಇವತ್ತು. ಅಮ್ಮ ಇವಳಿಗೆ ಏನು ಕಣ್ಣೀರು ಅಂತ ಹೇಳ್ತಾರಲ್ಲ, ಈ ಮದ್ದೆಲ್ಲ ಕೊಡ್ತಾರೆ ನೋಡಿ ಕಫ ಎಲ್ಲ ತೆಗಿಲಿಕ್ಕೆ. ಸೊ ಹಾಗಾಗಿ ಅದೆಲ್ಲ ಕೊಟ್ಟಿದ್ರು, ಹಾಗಾಗಿ ಸ್ವಲ್ಪ ಸೈಲೆಂಟ್ ಇದ್ದಾಳೆ ಇವತ್ತು, ಕೈಯಿಂದ ಇಳಿತಿಲ್ಲ. ಆ್ಯಂಡ್ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಏರು ಮಗಿಯು ಏರು ಏರು ಅಯ್ಯಪ್ಪ ಲಚ್ಚು. ಕೆಲವರು ಕೇಳಿದ್ರಿ ಯಾಕೆಲ್ಲ ಅಚ್ಚು ಕರೆಯೋದು ಅಂತ. ಸೊ ಇವಳ ಹೆಸರು ರಿಯಾನ್ಶಿ, ಬಟ್ ನಾನು ಕರೆಯೋದು ಲಚ್ಚು ಅಂತ. ಅಂದರೆ ಅಮ್ಮ ಹೆಸರಿಟ್ಟದ್ದು. ಇವಳು ಶುಕ್ರವಾರ ಹುಟ್ಟಿರೋದ್ರಿಂದ ಅಮ್ಮ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಹಾಗಾಗಿ ಲಚ್ಚು ಲಚ್ಚು ಅಂತ ಕರೆಯೋದಷ್ಟೇ. ಅದೇ ಕರೆದು ಈಗ ಲಚ್ಚು ಅಂತ ಹೇಳಿದರೆ ಮಾತ್ರ ತಿರುಗಿ ನೋಡ್ತಾಳೆ ಅಷ್ಟೇ. ಹಾಗಾಗಿ ಲಚ್ಚು ಲಚ್ಚು ಲಚ್ಚು. ಬೆಳಿಗ್ಗೆ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಆದರೆ ಅದು ಇದು ಅಂತ ಕೆಲಸ ಇದ್ದು ಮಾಡಲಿಕ್ಕೆ ಆಗಲಿಲ್ಲ. ಸೊ ಪುತ್ತೂರಿಗೆಲ್ಲ ಹೋಗಿದ್ವಿ, ಟೆಂಪಲ್ಗೆ ಹೋದ್ವಿ, ಮತ್ತು ಔಟ್ಸೈಡ್ ಡಿನ್ನರ್ ಆಯಿತು, ಮತ್ತು ವಾಪಸ್ ಮನೆಗೆ ಬಂದು. ಸೊ ಈಗ ಮನೇಲಿದ್ದೇವೆ ಸದ್ಯಕ್ಕೆ. ನನ್ನ ಮಗಳನ್ನು ತಮ್ಮ ಇಟ್ಕೊಂಡಿದ್ದಾನೆ, ಅಮ್ಮ ಕಟ್ಟಿಗೆ ಸುಲಿತಾ ಇದ್ದಾರೆ, ತೋರಿಸ್ತೇನೆ ನೋಡಿ ಗಾಯ್ಸ್. ಗುರು ಗಾಣಿಗ ಅವರು ನೋಡಿ, ಇದು ಮೊನ್ನೆ ಸಿಕ್ಕಿದ್ದು ಪುನಾರ್ ಪುಳಿ, ಇವನೇ ತಂದದ್ದು ಪುನಾರ್ ಪುಳಿ. ಟೇಸ್ಟ್ ಇತ್ತು ಮಾತ್ರ. ಮೊನ್ನೆ ನಾನು ಆ ಪುನಾರ್ ಪುಳಿಯನ್ನು ತಿಂದು ಒಂದು ಯಾವುದಪ್ಪ ವಿಡಿಯೋ ಮಾಡಿದ್ದು ನಾನು. ಪುನಾರ್ ಪುಳಿ ತಿಂದ ನಂತರ ಅದೇ ಯಾವುದು ನಟರಾಜ ಪೆನ್ಸಿಲ್ ಪ್ಯಾಕಿಂಗ್ ಇದ್ದು ವಿಡಿಯೋ ಮಾಡಿದ್ದೆ ಅಲ್ವಾ. ಸೊ ಅದರಲ್ಲಿ ಹಲ್ಲಲ್ಲೆಲ್ಲ ಹಿಡಿದಿತ್ತು, ನನಗೆ ಗೊತ್ತೇ ಇಲ್ಲ, ವಿಡಿಯೋ ನೋಡಿದ ನಂತರ ಗೊತ್ತಾದ್ದು. ನೋಡಿ ನಮ್ಮ ವಸಂತಿ ಅಕ್ಕ ಕಟ್ಟಿಗೆ ಸುಲಿತಿದ್ದಾರೆ, ಚಂಡಿ ಚಂಡಿ ಕಟ್ಟಿಗೆ. ಮಳೆ ಆಯಿತು. ಚಾ 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 ಕುಡಿಯುವ ಟೈಮ್. ಚಾ ತಂದಿಟ್ಟಿದ್ದೇನೆ, ಇಲ್ಲಿ ಕಾಯ್ತಾ ಇದ್ದಾಳೆ ನಮ್ಮ ಮುನ್ನಿ, ಯಾವಾಗ ತಿಂಡಿ ಬರ್ತದೆ ಅಂತ. ನೋಡಿ ಮಳೆಗಾಲಕ್ಕೆಲ್ಲ ರೆಡಿಯಾಗಿದೆ. ಇನ್ನು ಕಣ್ಣು ಮುಟ್ಟಿಸಬೇಡಿ, ಅದೊಂದುಂಟಲ್ಲ ಕಣ್ಣು ಮುಟ್ಟಿಸೋದು. ಪಾಪ ಅಮ್ಮ ಸೊಂಟ ನೋವಾದರೂ ಕೂಡ ಪಾಪ ಇಷ್ಟೆಲ್ಲ ಮಾಡಿಟ್ಟಿದ್ದಾರೆ ಮಗುವಿಗೋಸ್ಕರ. ಮಗುವಿಗೆ ಬಿಸಿ ಬಿಸಿ ನೀರಾಗಬೇಕಲ್ಲ, ಹಾಗಾಗಿ ಎಲ್ಲ ಮಾಡಿಟ್ಟಿದ್ದಾರೆ. ಇದು ಮೊನ್ನೆ ಶೀಟ್ ಹಾಕಿದೆ ನೋಡಿ. ಸೊ ಅಲ್ಲೇ ಇಷ್ಟರವರೆಗೆ ಇಷ್ಟೆಲ್ಲ ಕಟ್ಟಿಗೆ ಮಾಡಿರಲಿಲ್ಲ, ಈ ಸಲ ಫಸ್ಟ್. ಇದೆಲ್ಲ ಮಳೆಗೆ ಬಿದ್ದ ತೆಂಗಿನಕಾಯಿ, ತುಂಬ ತೆಂಗಿನಕಾಯಿ ಬಿದ್ದಿದೆ ಮಳೆಗೆ. ನೋಡಿ ನಮ್ಮ ರುಬಿ 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 ಬಲ್ಲ ಬಲ್ಲ ಎಂಚವಲ್ಲ ಲಚ್ಚಿಗೆ ತಾಚಿ ಪಪ್ಪುಂಡ, ಲಚ್ಚಿಗೆ ತಾಚಿ ಪಪ್ಪುಂಡ. ಅಬ್ಬಾ ಓ ಏರ್ ಮಗೆ ಏರಂದು ಏರು ಏರು. ಓ ತಾಚಿ ಪಪ್ಪುಂಡೇರೆಗ ಎಲ್ಲರಿಗೆ ಕೋಳಿ ರೊಟ್ಟಿ, ಇವನಿಗೆ ಮೀನು ರೊಟ್ಟಿ. ಆಲ್ತಲ್ಲ ತೂಪರ್ ನೀ ನಾನು. ಹಬ್ಬ ಇಲ್ಲಿ ಬದನೆ ಗಿಡ ಇತ್ತು, ಹಣ್ಣಾಗಿದೆ ಬದನೆ. ಹಣ್ಣು ಬದನೆ ನೋಡಿದ್ದೀರಾ, ಹಣ್ಣು ಬದನೆ. ಬೇರೆ ಎಂತ ಇಲ್ಲ. ಬಾಳೆ ಗಿಡ ಉಂಟು.
ಇವತ್ತು ಸೆಕೆಂಡ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ತುಂಬ ಜನ ವಿಶ್ ಮಾಡಿದ್ರಿ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತು ಸ್ಟೇಟಸ್ ಸ್ಟೋರಿ ಮತ್ತು ಕೆಲವರು ಯೂಟ್ಯೂಬಲ್ಲಿ ಕೂಡ ಕಮೆಂಟಲ್ಲಿ ಕೂಡ ವಿಶ್ ಮಾಡಿದ್ರಿ. ಸೊ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಮತ್ತು ಗಮ್ಮತ್ತೆಲ್ಲ ಎಂತಿಲ್ಲ, ಲಾಸ್ಟ್ ಟೈಮ್ ಆದರೆ ಫುಲ್ ಗಮ್ಮತ್ತಿತ್ತು. ಈ ಸಲ ನಾನು ಇಲ್ಲಿದ್ದೇನಲ್ವಾ, ಮಾಣಿಯಲ್ಲಿದ್ದೇನೆ. ಹಸ್ಬೆಂಡ್ ಮನೆಗೆ ನೆಕ್ಸ್ಟ್ ಮಂತಲ್ಲಿ ನಾನು ಹೋಗೋದು. ಸೊ ಹಾಗಾಗಿ ನೋಡಬೇಕು, ಮತ್ತು ಸಂಜೆ ನೋಡುವ ಎಂತೆಲ್ಲ ಗಮ್ಮತ್ತು ಇರ್ತದೆ ಇಲ್ಲ ಗೊತ್ತಿಲ್ಲ. ಮತ್ತು ಇವತ್ತು ಗಮ್ಮತ್ತು ಮಾಡೋ ಹಾಗಿಲ್ಲ, ಯಾಕಂದರೆ ನಾಳೆಯಿಂದ ತಿನ್ನಲಿಕ್ಕಿಲ್ಲ ಅವನಿಗೆ. ಇವತ್ತು ತಿನ್ಬೋದು, ಬಟ್ ಇವತ್ತು ಮಾಡಿದ ನಾಳೆಗೆ ಉಳಿತದಲ್ವಾ. ಸೊ ಹಾಗಾಗಿ ನಾವು ಮಾಡ್ತಾ ಇಲ್ಲ ಇವತ್ತು. ಮತ್ತೆಂತ ಹಸಿರಾಗಿದೆ ಈಗ ಗಾರ್ಡನ್ ಎಲ್ಲ ಕಸ. ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ, ಅಂದರೆ ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ, ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಇದು ಹಾಕಿದ್ದೆ, ಪೋಸ್ಟ್ ಹಾಕಿದ್ದೆ, ಆಸ್ಕ್ ಮಿ ಕ್ವೆಶನ್ ಅಂತ, ಡಾಲಾ ಪ್ಯಾಂಡ್ರೆ ಉಂಡ ಅಂತ ಹಾಕಿದ್ದೆ. ಸೊ ಹಾಗಾಗಿ ತುಂಬ ಜನ ಹೇಳಿದರು ಮನೆಯನ್ನು ತೋರಿಸಿ ಅಂತ. ನಾನು ಆಲ್ರೆಡಿ ಮನೆಯಲ್ಲೇ ವ್ಲಾಗ್ ಮಾಡ್ತಾ ಇದ್ದೇನೆ, ಬಟ್ ಕಂಪ್ಲೀಟ್ ಮನೆಯದ್ದೊಂದು ಸ್ಟೋರಿ ಹೇಳಲಿಕ್ಕಿದೆ. ಮೊನ್ನೆಯಿಂದ ಹೇಳ್ತಿದ್ರೆ ನನಗೆ ಟೈಮ್ ಸಿಗ್ತಾ ಇಲ್ಲ ಅದನ್ನು ಚೆನ್ನಾಗಿ ಮಾಡುವ ಅಂತ. ಸೊ ಮನೆ ಬಗ್ಗೆ ಹೇಳ್ತೇನೆ ನಿಮಗೆ, ತುಂಬ ಕಥೆ ಇದೆ ಮನೆ ಹಿಂದೆ. ಸೊ ಅದನ್ನು ಕೂಡ ಹೇಳ್ತೇನೆ. ನನ್ನ ಅಮ್ಮನಿಗೆ ಮತ್ತು ನನ್ನ ತಮ್ಮನಿಗೆ ಜಗಳ ಆಗ್ತಾ ಉಂಟು ಗೈಸ್. ಅವ್ರಿಗೆ ಯಾವಾಗಲೂ ಚರ ಮಾತಾಡ್ತಿರ್ತಾರೆ. ಒಮ್ಮೆಗೆ ಮಾತ್ರ ಒಂದು 5 ನಿಮಿಷ ಇರ್ತದೆ, ಮತ್ತೆ ಅಲ್ಲಿಗೆ ಸರಿ ಆಗ್ತದೆ. ಮತ್ತು ಸೊ ತುಂಬ ಹೇಳಬೇಕು ಅಂತ ಬಂದೆ, ಎಂತ ಹೇಳಲಿಕ್ಕೆ ನೆನಪಾಗ್ತಿಲ್ಲ ಗೈಸ್. ಒಂದು ವಿಷಯ ಹೇಳಿಕೆ ಮರ್ತೋಯ್ತು. ಮೊನ್ನೆ ನಾನು ಗಿಫ್ಟ್ ಹೇಳಿದ್ದೆ ಅಲ್ವಾ, ಕಳಿಸಿ ಕೊಟ್ಟಿದ್ದೆ, ಅಮ್ಮ ತೊಗೊಂಡೋಗಿ ಕೊಟ್ಟಿದ್ರು. ಸೊ ಅವರು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದಾರೆ, ಬಟ್ ಅವರ ಫೋಟೋ ಬೇಡ ಅಂತ ಹೇಳಿದರು. ನಾನು ಕಾಣೋದಿಲ್ಲ, ಜಸ್ಟ್ ಅನ್ಬಾಕ್ಸಿಂಗ್ ವಿಡಿಯೋ ಕಳಿಸ್ತೇನೆ ಅಂತ ಹೇಳಿ ಕಳಿಸಿದ್ದಾರೆ. ಸೊ ಅದನ್ನು ಕೂಡ ಹಾಕ್ತಿದ್ದೇನೆ ನೋಡಿ. ಪುತ್ತೂರು ಟೆಂಪಲ್ಗೆ ನಾನು ಮತ್ತು ಹಸ್ಬೆಂಡ್ ಹೋಗೋದಂತ ಇದ್ವಿ. ಮತ್ತು ಅರ್ಜೆಂಟಾಗಿ ಹೋಗಲಿಕ್ಕಿತ್ತು, ಅಮ್ಮನಿಗೆ ಕೂಡ ಒಂದು ಸೈನ್ ಎಲ್ಲ ಆಗಲಿಕ್ಕಿತ್ತು. ಸೊ ಹಾಗಾಗಿ ಮಗುವನ್ನು ಕೂಡ ಕರ್ಕೊಂಡು ಹೋದ್ವಿ, 2 ವೀಲರಲ್ಲಿ ಕರ್ಕೊಂಡು ಹೋದ್ವಿ. ಸೊ ಅಲ್ಲಿ ಹೋಗಿ ಬರುವಾಗ ಒಂದು ಪಂಚಾಯಿತಿ ಅದಿದೆಲ್ಲ ಕೆಲವು ಫಾರ್ಮ್ ಎಲ್ಲ ಕೊಡಲಿಕ್ಕಿತ್ತು. ಹಾಗಾಗಿ 3 ಗಂಟೆ ಕಳೆದಿದೆ ಬರುವಾಗ. ಹೌದು 3 ಗಂಟೆ, ಮಳೆ ಬಂತು. ಸೊ ಸ್ವಲ್ಪ ಅಲ್ಲಿ ಬಾಕಿ ಆದ್ವಿ. ಫೈನಲಿ ಮನೆಗೆ ಬಂದು ರೀಚ್ ಆದ್ವಿ. ಸೊ ಒನ್ಸ್ ಅಗೇನ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ವಿಶ್ ಮಾಡಿದವರಿಗೆ. ಮತ್ತು ಸಾಕು, ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ ಬೈ, ಟೇಕ್ ಕೇರ್.